ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇರಬೇಕಾದ್ರೆ ಭಿಕ್ಷುವು ಹೇಗೆ ರುದ್ರನವರೆಗೂ ಜನ್ಮವನ್ನು ಪಡೆದುಕೊಂಡ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ಶ್ರೀರಾಮಚಂದ್ರನ ಪ್ರಶ್ನೆಯನ್ನು ಕೇಳ್ತಾನೆ, ಗುರುಗಳೇ, ಅನೇಕ ರೂಪವನ್ನು ಪಡೆದಂಥವರು ಹೇಗೆ ಒಬ್ಬರೇ ಆದರು, ಮತ್ತು ರುದ್ರನು ಜ್ಞಾನಿ, ಇವರು ಮತ್ತೆ ಹೇಗೆ ಸಂಸಾರಕ್ಕೆ ಬಂದರು, ಮತ್ತೆ ಇವರೆಲ್ಲ ಮುಕ್ತಿಯನ್ನು ಪಡೆಯುವ ಬಗೆ ಹೇಗೆ ಅನ್ನುವ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದ. ಅದಕ್ಕೆ ಗುರುಗಳು ಸಮಂಜಸವಾದ ಉತ್ತರವನ್ನು ಕೊಡ್ತಾಯಿದ್ರು. ಮತ್ತು ಮುಂದುವರೆದು ಹೇಳ್ತಾರೆ, ಅವರು ರುದ್ರ ಜ್ಞಾನವಿಲ್ಲದೆ ಒಬ್ಬರನ್ನೊಬ್ಬರು ನೋಡಲಾರದವರಾದರು, ಏಕೆಂದರೆ ಅವರು ಅಪ್ರಬುದ್ಧರಾಗಿದ್ದರು. ಜೀವರು ತಮ್ಮ ತಮ್ಮ ಸಂಸಾರವನ್ನು ಮುಗಿಸಬೇಕಾದರೆ, ಅದರಿಂದ ಹೊರಗೆ ಬರಬೇಕಾದರೆ ರುದ್ರನ ಜ್ಞಾನವು ದೊರೆಯಬೇಕು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಅವರೆಲ್ಲ ಒಬ್ಬರನ್ನೊಬ್ಬರು ನೋಡಿದ್ರು ಆಗಲಿಲ್ಲ ಅವ್ರ ಕೈಯಲ್ಲಿ. ಯಾಕಂದರೆ ಅವರೆಲ್ಲ ಅಪ್ರಬುದ್ಧರು, ಅಜ್ಞಾನದಲ್ಲಿ ಇದ್ದರು. ಈಗ ಅವರು ತಾವು ಯಾರು ಅನ್ನುವುದನ್ನು ಗುರುತಿಸ್ಬೇಕಾದ್ರೆ, ಸಂಸಾರದಿಂದ ಹೊರಗೆ ಬರಬೇಕಾದ್ರೆ, ಭವಬಂಧನವನ್ನು ನೀಗಿಕೊಳ್ಳಬೇಕಾದ್ರೆ ರುದ್ರನಲ್ಲಿ ಇದ್ದಂಥ ಆತ್ಮಜ್ಞಾನ ಏನಿತ್ತೋ ಆ ಥರದ ಜ್ಞಾನ ಇವರುಗಳಲ್ಲಿಯೂ ಆಗಬೇಕು. ಆಗ ಮಾತ್ರ ಸಾಧ್ಯ. ಅದೇಗೆ ಅವರು ಎಲ್ಲ ಒಂದೇ ಅಲ್ವಾ ಅಂತ ಅಂದರೆ, ಇಲ್ಲಿ ಎಲ್ಲ ಜಗತ್ತೇ ಸಂಕಲ್ಪಮಯವಾಗಿರೋದ್ರಿಂದ ಜೀವದೆಸೆಯೂ ಕೂಡ ಸಂಕಲ್ಪಮಯವೇ. ಅದನ್ನು ನಾವೆಲ್ಲ ಚೆನ್ನಾಗಿ ಮನಗಾಣಬೇಕು. ರುದ್ರನಾಗಲಿ, ಜೀವಟನಾಗಲಿ, ಭಿಕ್ಷುವಾಗಲಿ, ಯಾರೇ ಆಗಲಿ ಎಲ್ಲರೂ ಕೂಡ ಸಂಕಲ್ಪಮಯವಾದವರೇ. ಯಾರೂ ಕೂಡ ಪರಮಾತ್ಮನಿಂದ ಜೀವದೆಸೆಯನ್ನು ಪಡ್ಕೊಂಡಂಥವ್ರು. ಆ ಚೈತನ್ಯ ಶಕ್ತಿಯ ಪ್ರಭಾವದಿಂದಲೇ ಇವರೆಲ್ಲ ಅದನ್ನೆಲ್ಲ ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ದೇಹಧಾರಿಗಳಾಗಿ ಬಂದಿರೋದ್ರಿಂದ ಇವರಿಗೆಲ್ಲರಿಗೂ ಸಂಸಾರ ಪ್ರಾಪ್ತಿಯಾಗಿದೆ. ಆ ರುದ್ರನ ಇಚ್ಛೆಯಿಂದ ಅವರು ರುದ್ರರೂಪರೂ ಆಗಬಹುದು, ಬಹುರೂಪರೂ ಆಗಬಹುದು. ಇಲ್ಲಿ ವಿದ್ಯಾಧರನಾಗಿರುವೆನು, ಇಲ್ಲಿ ಪಂಡಿತನಾಗಿರುವೆನು ಎಂಬ ಜ್ಞಾನ ಅವರಲ್ಲಿ ಬರುತ್ತೆ. ಯಾವಾಗ? ಅಪ್ರಬುದ್ಧರಾಗಿದ್ದಾಗ. ಜ್ಞಾನಿ ಆದಾಗ ಗೊತ್ತಾಗುತ್ತೆ ಎಲ್ಲವೂ ಕೂಡ ನಾನೇ ಆಗಿದ್ದೀನಿ ಅನ್ನೋದು ತಿಳುವಳಿಕೆ ಅವರಿಗೆ ಬರುತ್ತೆ. ಏಕತ್ವ, ಬಹುತ್ವ, ಮೂರ್ಖತನ, ಪಾಂಡಿತ್ಯ, ದೇವತ್ವ, ಮನುಷ್ಯತ್ವ ಇವೆಲ್ಲವೂ ದೇಶ, ಕಾಲ, ಕ್ರಿಯಾ ಕ್ರಮಗಳಿಂದ ಆದವು. ಇವೆಲ್ಲವನ್ನೂ ಧಾರಣಾ ಧ್ಯಾನಗಳ ಬಲದಿಂದ ಏಕಕಾಲದಲ್ಲಿ ಮಾಡಲು ಸಾಧ್ಯವು. ಧ್ಯಾನ, ಧಾರಣ, ಸಮಾಧಿ, ಈ ಅಷ್ಟಾಂಗ ಯೋಗವನ್ನು ತಿಳಿಸಿದಾರಲ್ಲ ಗುರುಗಳು, ಇವುಗಳ ಸಾಧನಾ ಬಲದಿಂದ ಇವುಗಳನ್ನೆಲ್ಲ ನಾವು ಮಾಡಲಿಕ್ಕೆ ಸಾಧ್ಯ. ಏಕಕಾಲದಲ್ಲಿ ಮಾಡ್ಬೋದು ಇವುಗಳನ್ನ. ಯಾಕಂದರೆ ಸಿದ್ಧಿಯನ್ನು ಪಡೆದಿದ್ದಂಥ ಒಬ್ಬ ಯೋಗ ಸಿದ್ಧಿಯನ್ನು ಪಡೆದಿದ್ದಂಥವನು ಬಹುಶಕ್ತಿಶಾಲಿಯಾಗಿರ್ತಾನೆ. ಅವನಿಂದ ಎಲ್ಲವೂ ಸಾಧ್ಯ. ಸ್ವರೂಪದಲ್ಲಿರುವ ಚಿತ್ತಿಗೆ ಸರ್ವಶಕ್ತಿಗಳು ಉಂಟು. ಅರ್ಥ ಆಗ್ತದಲ್ವಾ? ತನ್ನ ಸ್ವರೂಪದಲ್ಲಿ ನೆಲೆ ನಿಂತ ಚಿತ್ತು ಯಾವುದಿರ್ತದಲ್ಲ ಅದಕ್ಕೆ ಸರ್ವಶಕ್ತಿಗಳು ಇರ್ತವೆ. ಸ್ವರೂಪವನ್ನು ಮರೆತು ಅಜ್ಞಾನದಲ್ಲಿರ್ತಕ್ಕಂಥ ಆ ಚಿತ್ತಿಗೆ ಶಕ್ತಿಗಳು ಇರೋದಿಲ್ಲ, ಮರೆಯಾಗಿರ್ತವೆ. ಅದಕ್ಕೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಮನುಷ್ಯನಾಗಿ ಅವತರಿಸಿದ್ರೂ ಕೂಡ ಸರ್ವಶಕ್ತಿಯನ್ನೂ ಹೊಂದಿದ್ದೀನಿ. ನಾನು ಸರ್ವಶಕ್ತಿಯನ್ನು ಕೂಡ ಹೊಂದಿದ್ದೀನಿ. ಸ್ವರೂಪದಲ್ಲಿ ನೆಲೆ ನಿಂತಿದ್ದೀನಿ. ನನಗೆ ಸರ್ವಶಕ್ತಿಗಳು ಯಾಕಿದೆ? ನಾನು ಸ್ವರೂಪದಲ್ಲಿ ನೆಲೆ ನಿಂತಿದ್ದೀನಿ, ಸರ್ವಜ್ಞನಾಗಿದ್ದೀನಿ ಅದರಿಂದ ಅಂತ ಹೇಳ್ತಾನೆ. ಕೃಷ್ಣ ನಮ್ಮಂಗೆ ಮನುಷ್ಯನಾಗಿದ್ದರೆ ಅವನೇ ಯಾಕೆ ಮತ್ತು ಅಷ್ಟೊಂದು ಶಕ್ತಿವಂತನಾಗಿದ್ದ ಅಂತಂದರೆ, ಮನುಷ್ಯ ಜನ್ಮವನ್ನೇ ಪಡೆದಿದ್ದ, ಆದರೆ ಸ್ವರೂಪದಲ್ಲಿ ನೆಲೆ ನಿಂತ ಜ್ಞಾನಿಯಾಗಿದ್ದ. ಅರ್ಥ ಆಯ್ತಾ? ಇಲ್ಲಿ ಸ್ವರೂಪದಲ್ಲಿರುವ ಚಿತ್ತಿಗೆ ಸರ್ವಶಕ್ತಿಗಳು ಉಂಟು. ಸ್ವರೂಪದಿಂದ ಚ್ಯುತವಾಗಿ ಜೀವನಾಗಿರುವ ಚಿತ್ತಿಗೆ ಏಕಶಕ್ತಿಯು. ನಾವೆಲ್ಲರೂ ಸ್ವರೂಪದಿಂದ ಚ್ಯುತವಾಗಿ ಹೊರಗಾಗಿ ಇರ್ತಕ್ಕಂಥ ಜೀವದೆಸೆಯಲ್ಲಿದ್ದೇವೆ. ಅದರಿಂದ ನಮಗೇನಾಗಿದೆ? ಸರ್ವಶಕ್ತಿಗಳು ನಮ್ಮಿಂದ ಮರೆಮಾಚಲ್ಪಟ್ಟಿವೆ. ಅರ್ಥ ಆಗ್ತದಲ್ವ? ಈಗ ನಾವು ಆ ಶಕ್ತಿಯನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ಮತ್ತೆ ಆ ಶಕ್ತಿಗಳೆಲ್ಲ ನಮ್ಮಲ್ಲಿ ಚಟುವಟಿಕೆಯಿಂದ ಕೆಲಸವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು? ನಾವು ಪ್ರಾಪಂಚಿಕ ವಿಚಾರವಾಗಿ ಅಜ್ಞಾನ ದೆಸೆಯಲ್ಲಿ ಸುತ್ತುತ್ತಾ ಇರುವುದನ್ನು ಬಿಟ್ಟು ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿ ಬಿಡಬೇಕು. ಆಗ ನಮ್ಮಲ್ಲಿರ್ತಕ್ಕಂತಹ ಸರ್ವಶಕ್ತಿಯೂ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ಜೀವನಿಗೆ ಚಿತ್ ಸ್ವಭಾವದಿಂದ ಅನಂತ ಶಕ್ತಿಗಳು ಇದ್ದರೂ, ಅರ್ಥ ಆಗ್ತದಲ್ಲ? ಜೀವನಿಗೆ ಚಿತ್ ಸ್ವಭಾವದಿಂದ ಅಂದರೆ ಆ ಚೈತನ್ಯ ವಸ್ತುವಿನ ಸ್ವಭಾವದಿಂದ ಅನಂತ ಶಕ್ತಿಗಳು ಇದ್ದರೂ ಇವರು ತನ್ನ ಅಭಿಮಾನವನ್ನು ಒಂದೊಂದು ದೇಹದಲ್ಲಿಟ್ಟುಕೊಂಡು ತನ್ನ ಕ್ಷೇತ್ರವಿಷ್ಟೇ ಎಂದುಕೊಂಡಿರುವುದರಿಂದ
ಆ ಪರಿಚ್ಛೇದ ಬಲದಿಂದ ಅವನು ಅಲ್ಪಶಕ್ತಿಯಾಗಿರುವನು. ಜೀವನ ಯಾಕೆ ಅಲ್ಪಶಕ್ತಿವಂತನಾದ ಅಂದರೆ ಒಂದೊಂದು ದೇಹವನ್ನು ಪಡಿತಾನೆ. ಆ ಒಂದೊಂದು ದೇಹಕ್ಕೆ ಮಾತ್ರ ಸೀಮಿತವಾಗಿ ನನ್ನ ಕಾರ್ಯಕ್ಷೇತ್ರ ಇಷ್ಟೇ ಅನ್ನೋ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಏನು ಮಾಡ್ತಾನೆ, ಅಷ್ಟಕ್ಕೆ ಮಾತ್ರ ಸೀಮಿತವಾಗ್ತಾನೆ. ಆಗ ಅವನು ಕೇವಲ ಒಂದು ಶಕ್ತಿಯನ್ನು ಮಾತ್ರ ಪಡ್ಕೊಂಡಿರ್ತಾನೆ. ಸರ್ವಶಕ್ತಿವಂತನಾದವನು ದುರ್ದೆಸೆಯಿಂದ ನೋಡಿ ಯಾವ ದುರ್ದೆಸೆಗೆ ಬಂದು ನಿಂತ್ಕೊಳ್ಬೇಕಾಯ್ತು. ಎಲ್ಲರಿಗೂ, ಪ್ರತಿಯೊಂದು ಜೀವರಾಶಿಗೂ ಅನ್ವಯಿಸಲ್ಪಡ್ತಕ್ಕಂಥ ಮಾತಿದು. ಎಲ್ಲರೂ ಸರ್ವಶಕ್ತಿವಂತರೇ. ಸಾಮಾನ್ಯವಾಗಿ ನೋಡಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿರ್ತಕ್ಕಂಥವ್ರು, ಯಾವುದೇ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿಗಳಾಗಲಿ, ಅವ್ರು ಏನು ಮಾಡ್ತಾರೆ ಅಂದರೆ ಮನಸ್ಸನ್ನು ಆ ಸಾಧನೆಯಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊಂಡಿರ್ತಾರೆ. ಸಂಪೂರ್ಣವಾಗಿ ಆ ಸಾಧನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅದರಲ್ಲಿ ಏಕಾಗ್ರತೆಯನ್ನು ಸಾಧಿಸಿರ್ತಾರೆ. ಅವರು ಮಾತ್ರ ಸಾಧಿಸಲಿಕ್ಕೆ ಸಾಧ್ಯ. ಎಲ್ಲದರ ಮೇಲೂ ಚೂರು ಅಧ್ಯಯನ ಮಾಡ್ತಕ್ಕಂಥವ್ರು ಯಾವ ಸಾಧನೆಯನ್ನು ಮಾಡೋದಿಲ್ಲ. ಅದರ ಪರಿಚಯ ಆಗಿರ್ತದೆ ಅಷ್ಟೇ. ಇದೆಂಥದ್ದು ಅಂತ ಪರಿಚಯ ಆಗಿರುತ್ತೆ. ಆದರೆ ಯಾವ ಶಕ್ತಿಯೂ ಅವರಿಗೆ ಸಿದ್ಧಿ ಆಗಿರೋದಿಲ್ಲ. ಯಾವುದಾದ್ರು ಒಂದರ ಮೇಲೆ ಕೇಂದ್ರೀಕರಣಗೊಳಿಸಿದರೆ ಮನಸ್ಸನ್ನು, ಅವರು ಅದನ್ನು ಸಿದ್ಧಿಸಿ ಸಾಧನೆಯನ್ನು ಮಾಡ್ಕೊಳ್ತಾರೆ. ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಳ್ತಾರೆ. ಇಲ್ಲಿಯೂ ಕೂಡ ಆತ್ಮಜ್ಞಾನದ ಬಲದಿಂದ ಎಲ್ಲವನ್ನು ಸಾಧನೆ ಮಾಡ್ತಾ, ಯಾವುದನ್ನು ಆತ್ಮಜ್ಞಾನದ ಬಲದಿಂದ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡ್ರೆ ಪುನಃ ತನ್ನ ಸರ್ವಶಕ್ತಿಯನ್ನು ತಾನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇವೆಲ್ಲ ರಹಸ್ಯಗಳಿವೆಲ್ಲ ನಾವು ಗೊತ್ತಿಲ್ಲದೇ ಕಷ್ಟ ಬೀಳ್ತಾ ಇರ್ತೀವಿ. ಇದರಿಂದಲೇ ಜೀವರು ತಾವು ಅನುಭವಿಸಿರುವ ವಿಕಾಸ ಅಂದರೆ ಸುಖ, ಸಂಕೋಚ ಅಂದರೆ ದುಃಖಗಳು, ಇವುಗಳಿಗೆ ತಾವೇ ಹೊಣೆಯಾಗಿರುವರು. ತಮ್ಮ ಸುಖ ದುಃಖಗಳಿಗೆ ನಾವೇ ಹೊಣೆಗಾರರಲ್ಲದೆ ಇನ್ನೊಬ್ಬರಿಲ್ಲ. ನಾವು ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡ್ತೀವಿ, ಅದು ಸುಳ್ಳು. ಇದರಿಂದಲೇ ಪರಮಾತ್ಮನು ಜೀವದ ಸುಖ ದುಃಖಗಳಿಗೆ ಕಾರಣನಾಗದೆ ಅಹಿಂಸನಾಗಿ ಇರುವನು. ಪ್ರತಿಯೊಂದು ಪ್ರಾಣಿಯು ಏನನ್ನು ಬಯಸುವುದೋ ಅದೇ ಆಗುವುದು. ಯಾರ್ಯಾರು ಏನೇನು ಬಯಸ್ತಾರೋ ಅವರು ಅದನ್ನೇ ಪಡಿತಾರೆ ಹೊರತು ಪರಮಾತ್ಮನು ಇಲ್ಲಿ ಯಾವುದೇ ಕಾರಣಕ್ಕೂ ಕಾರಣಕರ್ತನಲ್ಲ ಅವನು. ಹೀಗೆ ತಾವೇ ತಮ್ಮ ತಮ್ಮ ಪ್ರಯತ್ನಗಳಿಂದ ಸಂಪಾದಿಸಿರುವ ಧ್ಯಾನ ಧಾರಣ ಸಾಮರ್ಥ್ಯಗಳಿಂದ ದೇಶ ಕಾಲ ಕ್ರಿಯಾಕ್ರಮಗಳನ್ನು ಆಳಬಲ್ಲವರಾಗಿ ಯೋಗಿಗಳು ಯೋಗಿನಿಯರು ತಾವಿದ್ದಲ್ಲಿಯೇ ಇದ್ದುಕೊಂಡು ಎಲ್ಲಿ ಎಂದರೆ ಅಲ್ಲಿ ಏನು ಬೇಕಾದರೂ ಮಾಡಬಲ್ಲರು. ಯಾವಾಗ ಈ ಕುಂಭಕ ಪ್ರಾಣಾಯಾಮ ಎಂಬ ಯೋಗವನ್ನು ಈ ಜ್ಞಾನ ವಿದ್ಯೆಯನ್ನು ಯಾರು ಸಂಪಾದನೆ ಮಾಡ್ತಾರೋ ಅವರು ಆ ಯೋಗದ ಬಲದಿಂದ ತಾವು ಕೂತಲ್ಲಿಯೇ ಎಲ್ಲವನ್ನೂ ಸಾಧಿಸಬಲ್ಲರು. ಯಾಕೆ? ಅವರು ಸರ್ವಶಕ್ತಿ ಸಂಪನ್ನರಾಗಿರ್ತಾರೆ. ಈಗ ಅವರು ಸಂಪೂರ್ಣವಾಗಿ ನಾನು ವಿಶ್ವಮಯ, ನಾನು ಪರಮಾತ್ಮ, ಎಲ್ಲವೂ ನನ್ನೊಳಗೆ ಇದೆ, ಎಲ್ಲವೂ ನಾನೇ ಆಗಿದ್ದೀನಿ ಅನ್ನುವ ಪೂರ್ಣ ಪ್ರಜ್ಞೆಯನ್ನು ಹೊಂದಿರ್ತಾರೆ. ಆದರೆ ನಾವು ಮಾತ್ರ ದೇಹಕ್ಕೆ ಸೀಮಿತವಾಗಿ ನಮ್ಮ ಬುದ್ಧಿಯನ್ನು, ನಮ್ಮ ಸ್ಥಿತಿಯನ್ನು ಅಲ್ಲಿಗೆ ಮಾತ್ರ ನಾವು ನಿಲ್ಲಿಸ್ಕೊಂಡಿರ್ತೀವಿ. ಅದರಿಂದ ನಮಗೆ ಯಾವ ಶಕ್ತಿಗಳು ಕೂಡ ಇರೋದಿಲ್ಲ. ಅರ್ಥ ಆಯ್ತಲ್ವ? ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಏಕಕಾಲದಲ್ಲಿಯೇ ಪ್ರಾರಬ್ಧ ಭೋಗವನ್ನು ಅನುಭವಿಸುತ್ತಿರುವ ಅನೇಕ ಯೋಗ ಸಾಮರ್ಥ್ಯ ಸಂಪನ್ನರ ಉದಾಹರಣೆಗಳು ಅನೇಕವಾಗಿ ಉಂಟು. ಕಾರ್ತ್ಯವೀರ್ಯನು ತನ್ನ ಅರಮನೆಯಲ್ಲೇ ಇದ್ದುಕೊಂಡು ಸಮಸ್ತರನ್ನು ತುಳಿದು ಆಳುತ್ತಿದ್ದನು. ಈಗ ಯಾರು ಯೋಗಶಕ್ತಿ ಸಂಪನ್ನರಾಗಿರ್ತಾರೋ ಅವರು ಇಲ್ಲೂ ಕೂತ್ಕೊಂಡಿರ್ತಾರೆ. ಪರಲೋಕದಲ್ಲಿಯೂ ಸ್ವರ್ಗ ಸುಖದಲ್ಲಿಯೂ ಎಲ್ಲಿ ಬೇಕಂದರೆ ಅವರು ಮನಸ್ಸು ಇಚ್ಛೆ ಎಲ್ಲಿ ಹೋಗುತ್ತೋ ಅಲ್ಲೆಲ್ಲ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾರೆ. ಕಾರ್ತ್ಯವೀರ್ಯಾರ್ಜುನನ ಕಥೆಯೆಲ್ಲ ನೀವೆಲ್ಲ ಕೇಳಿದಿರಿ. ಅವನನ್ನು ಪರಶುರಾಮರೇ ಬರಬೇಕಾಯ್ತು ಕೊಲ್ಲೋದಕ್ಕೆ. ಆ ಕಾರ್ತ್ಯವೀರ್ಯಾರ್ಜುನ ಬಂದ್ಬಿಟ್ಟು ಅರಮನೆಯಲ್ಲೂ ಕೂತ್ಕೊಂಡಿದ್ದ. ಅರಮನೆಯಲ್ಲಿ ಕೂತ್ಕೊಂಡೇ ಸಮಸ್ತ ಲೋಕವನ್ನು ತನ್ನ ಅಂಕೆಯಲ್ಲಿ ಇಟ್ಕೊಂಡು ಆಳ್ತಾ ಇದ್ದ. ಅವನಿಗಿತ್ತು ಯೋಗಶಕ್ತಿ ಇತ್ತು. ಆ ಶಕ್ತಿ ಬಲದಿಂದ ಅವನು ದುರುಪಯೋಗ ಪಡಿಸ್ಕೊಂಡು ಆಳ್ತಾ ಇದ್ದ. ಅದೇ ಹೇಗೆ ಯೋಗ ಬಲ ಇದ್ದವನು ಜ್ಞಾನಿ ಆಗಬೇಕಲ್ಲ, ಮತ್ತೆ ಹೇಗೆ ಹೀಗಾದ ಅಂದರೆ ಯೋಗ ಸಾಧನೆ ಅಂತಕ್ಕಂಥದ್ದು ಒಂದು ವಿದ್ಯೆ ಒಂದು ಹಂತದವರೆಗೆ ಬರುತ್ತೆ, ಸಿದ್ಧಿಗಳು ಬರುವವರೆಗೆ. ಆ ಸಿದ್ಧಿಗಳು ಬರುವ ಹಂತಕ್ಕೆ ಇವ್ರು ಏನು ಮಾಡ್ತಾರೆ, ಸಾಧನೆಯನ್ನು ಕೈ ಬಿಟ್ಬಿಡ್ತಾರೆ. ಜ್ಞಾನ ಪ್ರಾಪ್ತಿ ಆಗಿರೋದಿಲ್ಲ, ಸಿದ್ಧಿಗಳು ಬಂದಿರ್ತವೆ. ಆ ಸಿದ್ಧಿಯ ಬಲದಿಂದ ಆಳ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ಅದರಿಂದ ಸಿದ್ಧಿಗಳನ್ನು ಹೊರತುಪಡಿಸಿ ಮೇಲ್ಮಟ್ಟಕ್ಕೆ ಇರಬೇಕು ಸಾಧಕನಾದವನು. ಆಗ ಮಾತ್ರ ಜ್ಞಾನಿ ಆಗಲಿಕ್ಕೆ ಸಾಧ್ಯ. ಮಹಾವಿಷ್ಣುವು ಕ್ಷೀರ ಸಮುದ್ರದಲ್ಲಿಯೇ ಇದ್ದುಕೊಂಡು ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟುವನು. ಯೋಗಿನಿಯರು ಯೋಗಿನಿ ಗಣದಲ್ಲಿಯೇ ಇದ್ದುಕೊಂಡೇ ಪಶ್ವಾರ್ಥವಾಗಿ ಸಂಚಾರ ಹೊರಡುವರು. ಇಂದ್ರನು ಸ್ವರ್ಗಾಸನದಲ್ಲಿಯೇ ಕುಳಿತಿದ್ದು ಯಥಾರ್ಥವಾಗಿ ಭೂಲೋಕಕ್ಕೆ ಬರುವನು. ಜನಾರ್ದನನು ತನ್ನ ಯೋಗ ಸಾಮರ್ಥ್ಯದಿಂದಲೇ ಬೇಕೆಂದರೆ 1000 ರೂಪವನ್ನು ಪಡೆದು ಮತ್ತೆ ಏಕರೂಪನೇ ಆಗುವನು. ಭಕ್ತರು 100 ಜನರು
ಪ್ರಾರ್ಥನಾದಿಗಳಿಂದ ತನ್ನನ್ನು ಒಲಿಸಿಕೊಳ್ಳಲು ಜನಾರ್ದನನು ಅವರನ್ನು ಅನುಗ್ರಹಿಸುವುದಕ್ಕೆ ತಾನೊಬ್ಬನೇ ಆದರೂ ಸಹಸ್ರ ರೂಪಗಳನ್ನು ಧರಿಸುವನು. ಯಾಕಿಷ್ಟೆಲ್ಲವನ್ನು ಕೊಡ್ತಾ ಇದ್ದಾರೆ ಅಂದರೆ, ಇವೆಲ್ಲ ಯೋಗ ಶಕ್ತಿಯ ಸಾಧನೆಗಳಿಂದ ಸಾಧ್ಯ ಅಂತ. ಪರಮಾತ್ಮನೊಬ್ಬನೇ ಭಕ್ತರ ಪ್ರಾರ್ಥನೆಗೆ ಅನುಗುಣವಾಗಿ ಅನೇಕ ರೂಪಗಳನ್ನು ತಾಳಿ ಬರ್ತಾನೆ. ಅದು ಪರಮಾತ್ಮನೊಬ್ಬನಿಂದಲೇ ಸಾಧ್ಯವಂದರೆ, ಯಾರ್ಯಾರು ಜೀವದೆಸೆಯನ್ನು ಬಿಟ್ಟು ಸಾಧನೆಯನ್ನು ಮಾಡಿ ಪಾರಮಾರ್ಥ ಜ್ಞಾನವನ್ನು ಸಂಪಾದನೆ ಮಾಡ್ತಾರೋ, ಬ್ರಹ್ಮಜ್ಞಾನಿಗಳಾಗ್ತಾರೋ, ಅವರೆಲ್ಲವೂ ಪರಮಾತ್ಮ ಸ್ವರೂಪವೇ. ಅವರೆಲ್ಲರಿಂದಲೂ ಕೂಡ ಈ ಥರದ ಒಂದು ಕೆಲಸ ಸಾಧ್ಯ. ಅರ್ಥ ಆಯ್ತಲ್ವ? ಯಾರ್ಯಾರು ಬ್ರಹ್ಮಜ್ಞಾನಿಗಳಾದ ಗುರುಗಳಿದ್ದಾರೋ ಅವರೆಲ್ಲವೂ ಪರಮಾತ್ಮಮಯರೇ. ಅವರುಗಳಿಂದ ಭಕ್ತರ ಹೃದಯವನ್ನು ಅವರು ಆಲಿಸ್ತಾರೆ. ಅವರ ನಿಜವಾದ ದೃಢ ಭಕ್ತಿಗೆ ಅವರು ಒಲಿದು ನಾನಾ ರೂಪಗಳಲ್ಲಿ ಕಾಣಿಸ್ಕೊಂಡು ಅವರಿಗೆ ಒಳಿತನ್ನು ಮಾಡ್ತಾ ಇರ್ತಾರೆ. ನಾವುಗಳು ಯಾಕೆ ಆ ಥರ ಶಕ್ತಿಯನ್ನು ಕಳ್ಕೊಂಡಿರ್ತೀವಿ ಅಂದರೆ, ನಾವು ಜೀವಭ್ರಮೆಯಿಂದ ಶರೀರಕ್ಕಷ್ಟೇ ಸೀಮಿತವಾಗಿ ನನ್ನ ಕುಟುಂಬಕ್ಕಷ್ಟೇ ನನ್ನ ಒಲವನ್ನು ಇಟ್ಕೊಂಡು ನಾನೇನು ಮಾಡ್ತೀನಿ, ಸಂಕುಚಿತ ಭಾವನೆಯಿಂದ ಇರೋದರಿಂದ ನಮಗೆ ಆ ಸರ್ವಶಕ್ತಿಗಳು ಮರೆಯಾಗಿರ್ತವೆ. ಈ ವಿಚಾರವನ್ನು ರಾಮನಿಗೆ ವಸಿಷ್ಠರು ತಿಳಿಸ್ಕೊಡ್ತಾ ಇದ್ರು. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.